ನಗರಸಭೆ ವ್ಯಾಪ್ತಿದ 11ನೇ ವಾರ್ಡ್ ಮಿಲ್ಲತ್ ನಗರರ್ದು ಬಂಡಿಕೋಟ್ಯ ಅಡ್ಡತಾದಿ ಕಾಂಕ್ರೀಟೀಕರಣಕ್ಕೆ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ನ ವಿಶೇಷ ಅನುದಾನ ಮಂಜೂರಾದಿದ್ದು ಇನ್ನತ ಶಿಲಾನ್ಯಾಸ ಕಾರ್ಯಕ್ರಮ ಅಂಗಾರ ನಡೆತಂಡು. ಉಳ್ಳಾಲ ನಗರಸಭೆ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ಶಿಲಾನ್ಯಾಸ നടപ്പാക്കിയത്. ಕಾಂಗ್ರೆಸ್ ಜಿಲ್ಲಾ ವಕ್ತಾರರು ಫಾರೂಕ್ ಉಳ್ಳಾಲ್ ಪಾತಿರೊಂದು ಉಳ್ಳಾಲದ ಪ್ರತಿಯೊಂಜಿ ಮೂಲೆ ಮೂಡೆಡ್ಲ ಸೇವಂತಿಗುಡ್ಡದ ತಟಟ್ ಕೋಟೆಪುರದ ಉಲೈ ಅವೇ ರೀತಿ ಕಲ್ಲಾಪು ಮಾರ್ಗ ತಲೆಟ್ ಕಾಮಗಾರಿ ಪ್ರಗತಿಡುಂಡು. ಇಂದು ಯುಟಿ ಖಾದರ್ನ ವಿಶೇಷತೆ 6 ಶಾಸಕರಾದ ಕನದಿನ ಅನುದಾನರ್ದು 50 ಪಟ್ಟು ಜಾಸ್ತಿ ಅನುದಾನನು ಸ್ಪೀಕರ್ ಆದ ಕ್ಷೇತ್ರ ಕನಬೈತೇರು. ಒಂಜಿ ದಿನಟ್ ಕೋಟೆಪುರರ್ದು ಬೋಳಾರಗು 200 ಕೋಟಿ ಅನುದಾನನು ಕನತದಿರಂದಾಂಡ ಆರನ ಸಾಮರ್ಥ್ಯ ಬೊಕ್ಕ ಹಿಡಿತನು ನಮ್ಮ ಮಾತ ಅರ್ಥ ಮಲ್ತನೋಡು ಪಂಡ ತೆರಿಪಾಯರು. ಗೌರವಾನ್ವಿತ ನಮ್ಮ ಪುರಸಭೆಯ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಶಶಿಕಲಾರವರೇ, ಉಪಾಧ್ಯಕ್ಷೆಯಾಗಿರುವಂತಹ ಸ್ವಪ್ನ ಹರೀಶ್ ಅವರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಶ್ರಫ್ ಇಬ್ರಾಹಿಂರವರೇ, ಹಿರಿಯರು, ಈ ಪ್ರದೇಶದ ಈ ಹಿಂದಿನ ಕೌನ್ಸಿಲರ್ ಆಗಿರುವಂತಹ ಪ್ರಸಕ್ತ ಹಳೆಕಾಲದ ಕೌನ್ಸಿಲರ್ ಆಗಿರುವಂತಹ UA ಇಸ್ಮಾಯಿಲ್ ರವರೇ, ಆತ್ಮೀಯರು, ಗುತ್ತಿಗೆದಾರರು ಆಗಿರುವಂತಹ ರಫೀಕ್ ಮೇಲಂಗಡಿಯವರೇ, ನಜೀರ್ ಬಾರ್ಲಿಯವರೇ, ಸತೀಶ್ ರವರೇ, ಅಬ್ಬಾಸ್ ರವರೇ, ಅದೇ ರೀತಿ ಮಿಲ್ಲತ್ ನಗರ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಖಲೀಲ್ ರವರೇ, ಪ್ರಕಾಶ್ ರವರೇ, ಅಮೀರ್ ರವರೇ, ರಹೀಂ ರವರೇ, ಲತೀಫ್ ಅವರೇ, ಇದೊಂದು ಅಗತ್ಯ ಆಗಬೇಕಾಗಿದ್ದ ಕಾಮಗಾರಿ. ಈಗಾಗಲೇ ಇಸ್ಮಾಯಿಲ್ ರವರು ಹೇಳಿದರು, ಅಮೀರ್ ರವರು ಶಾಸಕರ ಬೆನ್ನ ಹಿಂದೆ ಬಿದ್ದು ಇದನ್ನು ಮಾಡಿದ್ದಾರೆ ಅಂತ. ಅದಷ್ಟೇ ಸತ್ಯ ಅಲ್ಲ, ಅದು ಸತ್ಯ ಆಗಿರ್ಬೋದು. ಅದರ ಜೊತೆಗೆ ನಾವೆಲ್ಲರೂ ಇದನ್ನು ಪ್ರಯತ್ನ ಮಾಡಿದ್ದೇವೆ. ಅಂದರೆ ಈ ರಸ್ತೆ ಮುಖ್ಯವಾದ ರಸ್ತೆ, ಅದರ ಜೊತೆಗೆ ಸತೀಶ್ ರವರ ಮನೆ ಮತ್ತು ಅವರ ದೈವಸ್ಥಾನ, ಅದು ಉಳ್ಳಾಲದ ಮಲಯಾಳಿ ಬಿಲ್ಲವ ಸಮಾಜದಲ್ಲಿ ಹೆಚ್ಚು ಪ್ರತಿಷ್ಠಿತವಾದ ಒಂದು ದೈವಸ್ಥಾನ. ಅದರ ಒಂದು ಕಾರಣವೂ ಇದೆ. ಪ್ರತಿ ಸಲ ನಮ್ಮ ಶಾಸಕರು ಯುಟಿ ಖಾದರ್ ಅವರು ಬಂದಾಗ ನನಗೆ ಗೊತ್ತಿದ್ದ ಬಿಲ್ಲವ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಕಾರ್ಯಕರ್ತರು ಹಲವು ಬಾರಿ ಅದನ್ನು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅದೇ ರೀತಿ ಪ್ರತಿಯೊಬ್ಬರ, ಮತ್ತು ನಮ್ಮ ರಫೀಕ್ ನಮಗೊಂದು ಖಜಾನೆ ಇದ್ದಾಗೆ. ಈ ಪ್ರದೇಶದಲ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮ ಆಗುವಾಗ ಅದರ ಖರ್ಚು ವೆಚ್ಚವನ್ನು ನೋಡಿಕೊಂಡು ಇವು ತನಕ ಬಂದಿದ್ದಾರೆ. ನಮಗೆ ತುಂಬ ಖುಷಿ, ಒಬ್ಬ ಯುವ ನಾಯಕ ನಮಗೆ ಸಿಕ್ಕಿದ್ದಾನೆ ಅಂತ ಹೇಳುವಾಗ. ಅದರಿಂದ ನೀವು ನೋಡಿ, ಉಳ್ಳಾಲದ ಪ್ರತಿಯೊಂದು ಮೂಲೆಯಲ್ಲೂ, ಸೇವಂತಿಗುಡ್ಡೆಯ ತಟದಲ್ಲಿ, ಕೋಟೆಪುರದ ಒಳಗೆ, ಅದೇ ರೀತಿ ವಿವಿಧ ರೀತಿಯಲ್ಲಿ ಕಲ್ಲಾಪು ಮಾರ್ಗದಲ್ಲಿ ಎಲ್ಲಿ ಬೇಕಾದರೆ ಹೋಗಿ ಕಾಮಗಾರಿ ಅಲ್ಲಿ ಮುಗಿದಿದೆ ಅಥವಾ ಅದು ಆಗುತ್ತಾ ಇರ್ತದೆ. ಇದು ಪ್ರಗತಿಯಲ್ಲಿದೆ. ಇದು ಯುಟಿ ಖಾದರ್ ಒಂದು ವಿಶೇಷತೆ. ಅವರು ಶಾಸಕರಾದವರು, ಅವರು ಸ್ಪೀಕರ್ ಆದ ಮೇಲೆ ನಮ್ಮನ್ನು ಮರೆತರು, ನಮಗಿನ್ನು ನಾಯಕರಿಲ್ಲ ಅಂತ ಒಂದು ಭಾವನೆ ನಮ್ಮಲ್ಲಿತ್ತು. ಆದರೆ ಅವರು ಶಾಸಕರಾಗಿ ತಂದದ್ದಕ್ಕಿಂತ
50 ಪಾಲು ಹೆಚ್ಚು ಅನುದಾನವನ್ನು ಅವರ ಕ್ಷೇತ್ರಕ್ಕೆ ಉಳ್ಳಾಲಕ್ಕೆ ತಂದಿದ್ದಾರೆ ಅಂತ ಹೇಳಿದರೆ ಅದು ಎಷ್ಟು ದೊಡ್ಡ ವಿಷಯ ಅಂತ ನಾವು ಗಮನಕ್ಕೆ ತೆಗಿಬೇಕಾಗಿದೆ. ನೀವು ಹೇಳಿ 200 ಕೋಟಿ ರೂಪಾಯಿಯನ್ನು ಒಂದೇ ದಿನ ಸ್ಯಾಂಕ್ಷನ್ ಮಾಡಿ ಕೋಟೆಪುರದಿಂದ ಮಂಗಳೂರಿಗೆ ಹೋಗುವ ರಸ್ತೆಯ ಒಂದು ಕಾರ್ಯಕ್ರಮಕ್ಕೆ ಅವರು ಅನುದಾನ ಪಡೀತಾರೆ ಅಂತ ಹೇಳಿದರೆ ಅವರ ಸಾಮರ್ಥ್ಯ ಮತ್ತು ಅವರ ಆ ಒಂದು ಹಿಡಿತವನ್ನು ನಾವು ಮೆಚ್ಚಬೇಕಾಗ್ತದೆ. ದೇವರು ಅವರಿಗೆ ಆಯುರಾರೋಗ್ಯವನ್ನು ಕೊಡಲಿ. ನಮ್ಮ ಮುನ್ಸಿಪಾಲ್ಟಿಯವರು ಅವರ ಯಾವ ಬೇಡಿಕೆಯನ್ನು ಕೂಡ ಶಾಸಕರು ಹಿಂದೆ ತಳ್ಳಲಿಲ್ಲ. ಶಶಿಕಲಾರವರು ಹಿರಿಯರು, ಪಕ್ಷದಲ್ಲಿ ಹಲವು ವರ್ಷಗಳಿಂದ ದುಡಿದವರು, ಇವತ್ತು ಅವರ ಅಧ್ಯಕ್ಷ ಆಗಿದ್ದಾರೆ. ಅದೇ ರೀತಿ ಸ್ವಪ್ನ ಹರೀಶ್ರವರ ಮನೆತನವೇ ಕಾಂಗ್ರೆಸ್ ಮನೆತನ. ಅಂತಹ ಒಂದು ಮನೆತನದಿಂದ ಬಂದಂತಹ ಸ್ವಪ್ನ ಹರೀಶ್ರವರು ಅದೇ ರೀತಿ ಸಕ್ರಿಯರಾಗಿ ಯಾವುದೇ ಸಂದರ್ಭದಲ್ಲಿ ನೋಡಿ ನಮ್ಮ ಅಶ್ರಫ್ರವರು ಜನರ ಕೆಲಸಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡಿರ್ತಾರೆ. ಅಂತಹ ಒಬ್ಬ ಸ್ಥಾಯಿ ಸಮಿತಿ ಅಧ್ಯಕ್ಷ ನಮಗೆ ಸಿಕ್ಕಿರುವುದು ತುಂಬ ಖುಷಿ. ಹಾಗೆ ಈ ಒಂದು UT ಖಾದರ್ರ ಈ ಒಂದು ಪ್ರಯತ್ನ ಮತ್ತು ಎಲ್ಲ ವರ್ಗ, ಎಲ್ಲ ಜಾತಿ ಧರ್ಮಗಳ ಜನರನ್ನು ಪ್ರೀತಿಸುವವರ ಗುಣ ನಮ್ಮಲ್ಲೂ ಕೂಡ ಬರಬೇಕು. ಗುತ್ತಿಗೆದಾರರು ಈಗಾಗಲೇ ಬಂದಿದ್ದಾರೆ, ಅವರು ಕೂಡ ನಾವು ಕಂಡ ಹಾಗೆ ಒಳ್ಳೆಯ ಕೆಲಸ ಮಾಡ್ತಾರೆ. ಅದರಲ್ಲೂ ಕೂಡ ನಾನು ಅವರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಮಿಲ್ಲತ್ ನಗರ ಅಂತ ಹೇಳಿದರೆ, ಇವತ್ತಿನ ಹೊಸ ಹೆಸರು ಅದು. ಮಿಲ್ಲತ್ ನಗರ ಅಂತ ಹೇಳಿದರೆ ಇಲ್ಲಿ ಒಂದು ಮನೆಯಲ್ಲಿ 2 ಕಾಮಗಾರಿ ಗೊತ್ತಿರುವಂತಹ ಮೇಸ್ತ್ರಿಗಳಿದ್ದಾರೆ. ಇಲ್ಲಿ ಕೆಲಸ ಮಾಡುವಾಗ ಬಹಳ ಕಷ್ಟ ಉಂಟು. ಯಾಕೆಂದರೆ ಎಲ್ಲಿ ನೀವು ಸಿಮೆಂಟ್ ಕಡಿಮೆ ಮಾಡಿದರೆ ಆಗಲೇ ಬಂದು ಹೇಳ್ತಾರೆ, ರಹೀಮ್ ಬರ್ತಾರೆ ನಿಮಗೆ ಕಿವಿ ಹಿಡಲಿಕ್ಕೆ. ಇನ್ನು ಜಲ್ಲಿ ಕಡಿಮೆ ಆಗಿದೆ, ಸಿಮೆಂಟ್ ಕಡಿಮೆ ಆಗಿದೆ. ಯಾವುದೇ ಈ 31 ಕ್ಷೇತ್ರಗಳ ನಮ್ಮ ವಾರ್ಡ್ನಲ್ಲಿ ಇಲ್ಲಿ ಮಿಲ್ಲತ್ ನಗರದಷ್ಟು ಮೇಸ್ತ್ರಿಗಳು ಎಲ್ಲಿ ಇಲ್ಲ. ಅದರಿಂದ ನೀವು ಒಳ್ಳೆಯ ಕಾಮಗಾರಿ ಮಾಡಿದ್ದೀರಾ, ಒಳ್ಳೆಯ ಹೆಸರಿದೆ ನಿಮಗೆ. ಅದನ್ನು ಉಳಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ಭರವಸೆಗೆ ತಕ್ಕ ಹಾಗೆ ನೀವು ಕಾಮಗಾರಿಯನ್ನು ಪೂರ್ತಿ ಮಾಡಿ ಕೊಡಬೇಕು ಅಂತ ಕೇಳಿಕೊಳ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ತಾದಿಡು ಮಾತೆರ್ಲ ಪೋಪೆರು ಶಾಸಕರನ್ನ ಮುತ್ತುವರ್ಚಿರ್ದು ಆಯ್ನಾತ್ ಬೇಗ ಬೇಲೆ ಆವಡ ಪಣದು ಪ್ರಕಾಶ್ ಉಳ್ಳಾಲ್ ತೆರಿಪಾಯಿರು. ಉಳ್ಳಾಲದ ನಾಗರಿಕರೆಲ್ಲರಿಗೂ ಅಭಿನಂದನೆ ಸೂಚಿಸುತ್ತಾ ಈ ಒಂದು ರಸ್ತೆ ಇವತ್ತೀಗ ಶಂಕುಸ್ಥಾಪನೆ ಆಗಿದೆ. ಈ ಒಂದು ರಸ್ತೆ ಆದುದರಿಂದ ಇಲ್ಲಿ ನಡೆಯುವಂಥ ಜನರಿಗೆಲ್ಲ ಎಲ್ಲ ವಿಧದ ಜನರು ಇದರಲ್ಲಿ ಹೋಗ್ತಾರೆ. ಇದರಲ್ಲಿ ಜಾತಿ ಭೇದ ಇಲ್ಲದೆ ಇಲ್ಲಿ ಕೆಲಸ ನಡೀತಾ ಇದೆ. ಯಾಕಂದರೆ ನಮ್ಮ ಇಲ್ಲಿಯ ಶಾಸಕರೇನಿದ್ದಾರೆ ಅವರ ಒಂದು ಮುತುವರ್ಜಿಯಿಂದ ಈ ಒಂದು ಕೆಲಸ ಆದಷ್ಟು ಬೇಗ ಆಗಲಿ ಅಂತ ಹಾರೈಸ್ತಾ. ಯಾಕಂದರೆ ಹಿಡಿದ ಕೆಲಸ ಎಲ್ಲೂ ಅಡೆತಡೆ ಆಗದೆ ನಿರಂತರವಾಗಿ ಸಾಗಿ ಆದಷ್ಟು ಬೇಗ ಈ ರಸ್ತೆಯನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಕೊಡಬೇಕು ಅಂತ ಒಂದು ನನ್ನ ಮಾತನ್ನು ಮುಗಿಸಿದ್ದೆ. ಉಳ್ಳಾಲ ನಗರಸಭಾ ಉಪಾಧ್ಯಕ್ಷರು ಸಪ್ನಾ ಹರೀಶ್ ಸಾಂದರ್ಭಿಕವಾದ ಪಾತಿರಿಯರು. ಉಳ್ಳಾಲ ನಗರಸಭಾ ವ್ಯಾಪ್ತಿಯ 11ನೇ ವಾರ್ಡಿನ 11ನೇ ವಾರ್ಡ್ ಮಿಲ್ಲತ್ ನಗರ ಅಮೀರ್ ಮನೆ ರಸ್ತೆಯಿಂದ ಬಂಡಿಕೊಟ್ಟೆ ಅಡ್ಡ ರಸ್ತೆಯವರೆಗೆ ನಮ್ಮ ಶಾಸಕರಾದ ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಾದ UT ಖಾದರ್ ಸರ್ ಅವರು ಅತಿ ಶೀಘ್ರದಲ್ಲಿ ಇವರ ಅನುಮತಿ ಕೊಟ್ಟಾಗ ಇವರು ಅದಕ್ಕೆ ಸ್ಪಂದನೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಸ್ಪಂದನೆಗೆ ಇವರು ಕೂಡ, ಈ ಊರಿನ ನಾಗರಿಕರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ಈ ರಸ್ತೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ದರಿಂದ ನೀವು ಕೂಡ ಅವರಿಗೆ ಒಳ್ಳೆ ರೀತಿಯಲ್ಲಿ ಇವರಿಗೆ ಕಾಂಟ್ರಾಕ್ಟ್ನವರಿಗೆ ಸಹಕಾರ ಕೊಡಿ. ಅದೇ ನಾನು 2 ಮಾತನ್ನು ನಾನು ಹೇಳ್ತೇನೆ. ಉಳ್ಳಾಲ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಶ್ರಫ್, ಸದಸ್ಯರು ಅಜೀಜ್, UT ಸೋಷಿಯಲ್ ಕ್ಲಬ್ ಅಧ್ಯಕ್ಷರು ನಜೀರ್ ಬಾರ್ಲಿ, ಕಾಂಗ್ರೆಸ್ ಮುಖಂಡರು ರಫೀಕ್, ರಹೀಮ್ ಮಿಲ್ಲತ್ ನಗರ, ಉದ್ಯಮಿ ನವಾಜ್, ಅಮೀರ್, ಆಶಿಫ್ ಮಿಲ್ಲತ್ ನಗರ, ಸತೀಶ್ ಉಳ್ಳಾಲ್ ಈ ಪೊರ್ತೋಟುಗೆ ಎತ್ತಾರೆ. ಮಿಲ್ಲತ್ ನಗರ ಮಸೀದಿ ಅಧ್ಯಕ್ಷರು ಖಲೀಲ್ ಮಿಲ್ಲತ್ ನಗರ ದುವಾ ನಡಪಾಯರು. بسم الله الرحمن الرحيم. هو الله احد الله الصمد لم يلد ولم يولد ولم يكن له كفوا احد. بسم الله الرحمن الرحيم. هو الله احد الله الصمد لم يلد ولم يولد ولم يكن له كفوا احد. بسم الله الرحمن الرحيم. الحمد رب الفلق من شر ما خلق من شر حاسد اذا وقب ومن شر النفاثات في العقد ومن شر حاسد اذا حسد. بسم الله الرحمن الرحيم. الحمد رب الناس ملك الناس اله الناس من شر الوسواس الناس الذي يوسوس في صدور الناس من الجنة الناس.
آمين آمين الحمد لله رب العالمين اللهم صل على سيدنا محمد وعلى آل سيدنا محمد اللهم مثل ثوابنا ما قينا ورحمة نازلة وبركة شاملة ثم إلى نبينا محمد المصطفى صلى الله عليه وسلم اللهم اغفر المؤمنين والمؤمنات والمسلمين والمسلمات والأحياء منهم إنك مجيب دعوات يا قاضي الحاجات ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وتب علينا إنك أنت التواب الرحيم آمين آمين صلى الله تعالى وسلم على سيدنا محمد وعلى آله وصحبه أجمعين سبحان ربي رب العزة عما يصفون والسلام على المرسلين والحمد لله رب العالمين صلى الله على محمد صلى الله عليه وسلم صلى الله على محمد صلى الله عليه وسلم اللهم صل على محمد وعلى ನಗರಸಭಾ ಸದಸ್ಯರು ಯುಎ ಇಸ್ಮಾಯಿಲ್ ಸಭೆ ಸುಧಾರಿಕೆ ಮಂತದ ಪ್ರಾಸ್ತಾವಿಕವಾದ ಪಾತಿರಿಯರು. ಉಳ್ಳಾಲ ನಗರಸಭೆ ಇದರ ವತಿಯಿಂದ ವಿಶೇಷ ಅನುದಾನದಡಿ ಇವತ್ತು ನಮ್ಮ 11ನೇ ವಾರ್ಡಿನ ಮಿಲ್ಲತ್ ನಗರದ ಹಮೀದ್ ಅವರ ಮನೆಯಿಂದ ಹಿಡಿದು ಸತೀಶಣ್ಣನವರ ಮನೆ ತನಕ ಹೋದ ರಸ್ತೆಗೆ ಕಾಂಕ್ರೀಟಿನ ರಚನೆ ಆಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರ್ ಆದಂಥ ನಮ್ಮ ನಾಯಕರಾದಂಥ UT ಖಾದರ್ ಸಾಹೇಬರ ಅನುದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಉಳ್ಳಾಲ ನಗರಸಭೆಯ ಪ್ರಥಮ ಪ್ರಜೆ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಆಗಮಿಸಿ ಅವರನ್ನು ತಮ್ಮೆಲ್ಲರ ಬಗ್ಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಆಗಮಿಸಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಾಯಿ ಸಮಿತಿ ಅಧ್ಯಕ್ಷರಾದಂಥ ಅಶ್ರಫರವರು ಆಗಮಿಸ್ತಾ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ಸಿನ ವಕ್ತಾರರು ನಮ್ಮ ನಾಯಕರು ಆದಂತಹ ಖ್ಯಾತ ವಾಗ್ಮಿಯಾದಂಥ ಫಾರೂಕ್ ಉಲ್ಲಾಲ್ ಅವರು ಆಗಮಿಸಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಿಲ್ಲತ್ ನಗರ ಮಸೀದಿ ಅಧ್ಯಕ್ಷರಾದಂಥ ಖಲೀಲ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಕಾಂಗ್ರೆಸ್ ಮುಖಂಡರಾದಂತಹ ರಹೀಮ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗುತ್ತಿಗೆದಾರರು ನಮ್ಮ ಈ ಪ್ರದೇಶದ ಕೌನ್ಸಿಲರು ನಮ್ಮ ಕಾಂಗ್ರೆಸ್ ಪಕ್ಷ ಕೌನ್ಸಿಲರ್ ಆದಂತಹ ರಫೀಕ್ರವರು ಕೂಡ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ UT ಖಾದರ್ನ ಫ್ಯಾನ್ ಆದಂತಹ ನಮ್ಮ ನಜೀರ್ ಬಾರ್ಲಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸತೀಶ್ ಉಲ್ಲಾಲ್ ಅವರನ್ನು ಕೂಡ ಸ್ವಾಗತಿಸಿದೆ. ಕಾಶಿಮ್ ಹಾಕನವರಿದ್ದಾರೆ. ಅದೇ ರೀತಿ ಅಬ್ಬಾಸ್ ಹಾಜಿ ಅವರು, ಅದು ನವಾಜಿರವರು ಉದ್ಯಮಿಯವರಾದ ನವಾಜಿರವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದು ನೈಲ ಪೇರಿ ಲತೀಫ್ರವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ರಸ್ತೆಗೆ ಹಲವಾರು ಬಾರಿ MLA ಕುತ್ಕೊಳ್ಳದೆ ಬಿಡದಂತಹ ನಮ್ಮ ಅಮೀರ್ನವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾನೆ. ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತು ನಮ್ಮ ಫಾರೂಕ್ ಉಲ್ಲಾಲ್ ಅವರು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.